ಮಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇದು ವಾರ್ತೆದ ಇವರ ಪುತ್ತೂರದ ನೆಹರು ನಗರೋಡು ಸೋಮವಾರ ರಾತ್ರಿ ಕಲ್ಲೇಗ ಟೈಗರ್ಸ್ದ ಅಕ್ಷಯ್ ಕಲ್ಲೇಗ ಪನ್ಪನರಿನ ಕೆರ್ನ ಕೇಸಿಗೆ ಸಂಬಂಧ ನಾಲ್ವರಿನ ಪೊಲೀಸರು ಸ್ವಾಧೀನೋದೆತ್ತೊಂದು ತನಿಖೆ ಸಾಕದಂಡ ಶಾಸಕರ ಅಶೋಕುಮಾರ್ ರೈ ಅಕ್ಷಯರನ್ನ ಇಲ್ಲಡಿಪೋದು ಇಲ್ಲಲ್ದಕ್ಲಿಗೆ ಸಮಾಧಾನ ಬಂತೇರ ಪುತ್ತೂರದ ಕಲ್ಲೇಗ ಟೈಗರ್ಸ್ ಕೂಟದ ಸಾರಥಿ ಅಕ್ಷಯ್ ಕಲ್ಲೇಗ ಪನ್ಪನರೇನ ಸೋಮವಾರ ರಾತ್ರಿ ದುಷ್ಕರ್ಮೆಲು ಕೆಡ್ದಿತ್ತದ ಪೊಲೀಸರು ಭಾರಿ ತನಿಖೆ ನಡಪಾವಂದಿಲ್ಲರ ಅಕ್ಷಯ್ ಕಲ್ಲೇಗರ್ನ ಇಲ್ಲಡು ಬುಲಿಪು ಅಕ್ಷಯ್ ಕಲ್ಲೇಗ ಟೈಗರ್ಸ್ ದ ನಾಯಕರಾದ ಊರುಡು ಪುಗಾಡ್ತೆ ಪಡೆದಿತ್ತೆರ ಪುತ್ತೂರು ಶಾಸಕರ ಅಕ್ಷಯನ ಇಲ್ಲಡೆ ಬತ್ತದ ಇಲ್ಲಲ್ದಗ್ಲೆಗೆ ಸಮಾಧಾನದ ಪಾತೆರ ಪಂತೆರ ಆರೋಪಿನ ಪತ್ತದ ಕಠಿಣ ಕ್ರಮದ ತೊನೆಯರೆ ಪೊಲೀಸರಿಗೆ ನಿರ್ದೇಶನ ಕೊರ್ಪುಣಂದು ಭರವಸೆ ಕೊಡ್ತೆರ ಪೊಲೀಸರಿನ ತನಿಖೆ ಜೋರಾದಿತ್ತದ ಕೆರ್ನ ಕೆಲವೇ ಗಂಟೆಲೆಡ್ ನಾಲ್ವರೇನ ಸ್ವಾಧೀನಗುದೆತ್ತೊಂದು ವಿಚಾರಣೆ ನಡಪಾದೆರ ಚೇತನ್ ಮನೀಶ್ ಮಂಜಾಬಕ ಕೇಶವ ಮಕ್ಳಿನ ಮಿತ್ತ ಸಂಶಯ ಇತ್ತದ ಪೊಲೀಸರನ್ನ ಸ್ವಾಧೀನೊಡುಲ್ಲೇರ ಪುತ್ತೂರು ಪೇಂಟೆ ಪಿದೈದ ನೆಹರು ನಗರೋಡು ಸೋಮವಾರ ರಾತ್ರಿ ಕೂಟ ಒಂಜಿ ಬಾರಿ ಹತ್ಯಾರ್ಲಿಡು ಕಡ್ತದ ಕೆಡ್ದು ಪದ್ರಾಡಾದಿತ್ತಂಡ ಅಕ್ಷಯನ ದೋಸ್ತಿ ವಿಖ್ಯಾತ ಕೊರ್ನ ದೂಡ್ದಂಚ ಪೊಲೀಸರು ಕೇಸ್ ಪಾಡ್ದು ತನಿಖೆ ಸುರು ಮಲ್ದೆರ ಸೋಮವಾರ ಬಯ್ಯಗ ಪುತ್ತೂರು ನೆಹರು ನಗರೋಡು ವಿಖ್ಯಾತ ಬೊಕ್ಕ ಆರೋಪಿ ಚೇತನ್ ಬಿಡೋ ನಿತ್ತಿನ ಬಸ್ಸಲೆಗ್ ಅವಘಡ ಒಂಜಿ ಆದಿತ್ತಂಡ ಈ ಬಗೆಟ್ ಲಡಾಯಿಲಾದಿತ್ತಂಡ ಒಂದುವೇ ವಿಚಾರಡು ಅಕ್ಷಯ್ ಬೊಕ್ಕ ಆರೋಪಿ ಲೈನ ಮನೀಶ್ ಚೇತನ್ ಮಿಕ್ಲೆಗ್ ಫೋನುಡು ಪಾತೆರ ಜೋರಾತಂಡ ರಾತ್ರಿ 4 ಜನ ಆರೋಪಿಲು ಕಾರುಡು ನೆಹರು ನಗರಗೂ ಪೋತೆರು ಅಪಗೆ ಅಲ್ಪದ ATM ಕೈತಲು ಅಕ್ಷಯ್ ಬೊಕ್ಕ ವಿಖ್ಯಾತ ಉಂತದಿತ್ತೆರು ಆರೋಪಿಲು ಓದಂಟ್ಗೆ ಒಯ್ತದ ಪೆಟ್ಟು ಮಲ್ದೆರು ಅಕ್ಲು ಕನತಿನ ರಡ್ಡು ತಲ್ವಾರ್ಡ್ ಅಕ್ಷಯ್ಗೆ ಹಾಕದೆರು ವಿಖ್ಯಾತ ಬಲ್ತದ ತಪ್ಪಾದೆರು ಅಕ್ಷಯನ ಗಿಡತ್ತದ ಕೆಡ್ದಿತ್ತೆರು ಆರೋಪಿ ಲೈನ ಮನೀಶ್ ಬೊಕ್ಕ ಚೇತು ಈ ಸಂಗತಿ ನಡೆದ ಬೊಕ್ಕ ಕೆಲವೇ ಗಂಟೆಡ್ದ ಬೊಕ್ಕ ಪೊಲೀಸರಿಗೆ ತರೆ ತಗ್ಗಾದೆರು ಶಾಸಿ ಫೋನ್ ಮಾಡಿದ್ದಾನೆ ನನಗೆ ಮಾಡಿದ್ದಾನೆ 55 ಮುಚ್ಚಿಗೆ ಇಜ್ಜಾಂದಿನ ಉಳ ಚರಂಡಿಗೆ ಪೆತ್ತ ಒಂಜಿ ಪೂರ್ಣ ಸಂಗತಿ ಬೆಳ್ತಂಗಡಿ ಕೃಷಿ ಇಲಾಖೆ ಕೈತಲು ನಡತದಂಡ ಚರಂಡಿಡು ತಿಕ್ಕಲ್ದು ಬೂರ್ನ ಪೆತ್ತನು ಕೃಷಿ ಇಲಾಖೆದ ಸಾಯುಡು ಬೆಳ್ತಂಗಡಿ ಅಗ್ನಿಶಾಮಕ ದಳದಕ್ಲು ಮಿತ್ತೊಯ್ತಿದೆರು ಬೆಳ್ತಂಗಡಿದ ಕೃಷಿ ಇಲಾಖೆ ಆಫೀಸ್ ಕೈತಲ ನಗರ ಪಂಚಾಯತಿಗೆ ಸೇರ್ನ ಉಳ್ಳ ಚರಂಡಿಗೆ ಪೆತ್ತ ಒಂಜಿ ಬುಡ್ಡು ಮಿತ್ತು ಬರೆಯರೆ ಪುಣೆ ಒಂದಿತ್ತದ ಇನ್ನು ತೂಯಿನ ಊರ್ದಕ್ಲು ಅಗ್ನಿಶಾಮಕ ದಳತಕ್ಲಿಗೆ ಮಾಹಿತಿ ಕೊಡ್ದು ಅಕ್ಲು ಪೆತ್ತೋನು ಬಚಾವ್ ಮಲ್ದೆರ ಬೆಳ್ತಂಗಡಿ ನಗರದ ಉಳ್ಳ ಚರಂಡಿ ಕೃಷಿ ಇಲಾಖೆದ ಕೈತಲ್ಲೆ ಸಾಗೊಂದಿತ್ತದ ಉಳ್ಳ ಚರಂಡಿದ ಮಿತ್ತ ದಾಲ ರಕ್ಷಣೆ ಇಜ್ಜಂದೆ ಉಳ್ಳ ಚರಂಡಿ ಬಾಯಂಗಾಯ ನಂಚ ಇತ್ತದ ಅಪಾಯನು ಒಯ್ತು ಪಾಡೋ ನಂಚ ಇತ್ತಂಡ ಅಂಗಾರೆ ಕಾಣೆ ತಿರ್ಗೊಂದುಪ್ಪನ ಪೆತ್ತ ಒಂಜಿ ಮೇವೊಂದು ಬತ್ತದ ಪರಮೋಸ ಉಳ್ಳ ಚರಂಡಿಗೆ ಬುಡ್ತುಂಡು ಮಿತ್ತು ಬರೆಯರೆ ಅವಂದೆ ತುಲ್ಲರೊಂದಿತ್ತಿನ ಪೆತ್ತೋನು ಊರ್ದಕ್ಲು ಕೃಷಿ ಇಲಾಖೆ ಬೊಕ್ಕ ಪಂಚಾಯತ್ಗೆ ತೆರಿಪಾದ್ಯರ ಹಿಡ್ದು ಬೊಕ್ಕ ಬೆಳ್ತಂಗಡಿ ಅಗ್ನಿಶಾಮಕ ದಳಕ್ಕೂ ಮಾಹಿತಿ ಕೊಡ್ದು ಅಕ್ಲು ಜಾಗಿಗೆ ಬತ್ತದ ಉಳ ಚರಂಡಿ ತಿಕ್ಕಲ್ದು ಬುರ್ನ ಪೆತ್ತೋನು JCB ಮಿತ್ತು ಇತ್ತೆರ ಮುಲ್ಪ ಇಂಚಿನ ಕೆಲವು ಸಂಗತಿ ನಡತದಂಡ ಕೃಷಿ ಇಲಾಖೆದ ಅಧಿಕಾರುಲು ನಗರ ಪಂಚಾಯತ್ ಸದಸ್ಯರು ಜಗದೀಶ್ ನಗರ ಪಂಚಾಯತ್ ಕರುಣಾಕರ್ ಬೊಕ್ಕ ಕೆಲವರ ಈ ಪುರ್ತುಡಿತ್ತೆರ ಉಳಚರಣದ ಮಿತ್ತು ಸ್ಲ್ಯಾಬ್ ಪಡಿಯರ 15ನೇ ಪಣವಕಾಸು ಯೋಜನೆಡ ಅನುದಾನದ ಇದಿತ್ತದ ಟೆಂಡರ್ ಹಂತುಡುಂಡು ಇಂದಿಯತ ಕಾಮಗಾರಿ ಬೇಗ ನಡಪರೆ ಉಂಡೊಂದು ಜಗದೀಶ್ ಟಿ ತೆರಿಪಾದ್ಯರ rapa
ఎంఎస్ఎంఈ కాంಕ್ಲೇವ್ 2023 ಪಾಲ್ದೆತೊನ್ನ ವಿದ್ಯಾರ್ಥಿಗಳು ಎಡ್ಡೆ ಅನುಭವದೆತೊಂದು ಕೆಲಸ ಮಲ್ಪುನ ಬೊಕ್ಕ ಬೇಲೆ ಸೃಷ್ಟಿ ಮಲ್ಪುನೇತ ಒಟ್ಟುಗು ರಾಷ್ಟ್ರ ಕಟ್ಟುನ ಕ್ಲಾಪಿರಂದ್ ಕುಡ್ಲದ ಸೈಂಟ್ ಅಲೋಷಿಯಸ್ ಕಾಲೇಜದ ರೆಕ್ಟರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಪಂತೆರ್ ಕಾಲೇಜ್ ನಡತಿನ ಎಂಎಸ್ಎಂಇ ಕಾಂಕ್ಲೇವ್ 2023 ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿ ಲೇಸಿದ 6 ಪಾತ್ರಿಯರು. Southern India Regional Council of ICAI St. Aloysius College Autonomous Kudla ಬಕ ಮಂಗಳೂರು ಬ್ರಾಂಚ್ ಆಫ್ SIRC ಆಫ್ ICAI ದ ಒಟ್ಟು ಸಿರಿಗಡೆ ಶನಿವಾರ ಕುಡ್ಲದ ಸೈಂಟ್ ಅಲೋಷಿಯಸ್ ಕಾಲೇಜ್ ದ ಫಾದರ್ ರೆಸ್ಕಿನ್ ಹಾಲ್ಡ್ ಕೋಸ್ಟಲ್ MSME ಅಂಡ್ ಸ್ಟಾರ್ಟ್ ಆಫ್ ಕಾಂಕ್ಲೇವ್ 2023 ಬಕ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಕೊರ್ಪುನ ಲೇಸ್ ಅಟ್ಟಣೆ ಮಲ್ತದಿತ್ತೆರ. ವಿದ್ಯಾರ್ಥಿಲೆರ್ದು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಪೊರ್ತುಡ್ ನಡೆತಂಡು. ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ದ ಬಗೆಟ್ ಸಂಘಟಕರಾಯಿನ ಚಾರ್ಟೆಡ್ ಅಕೌಂಟೆಂಟ್ ಮಂಗಳೂರು ಬ್ರಾಂಚ್ ಆಫ್ SIRC ಆಫ್ ICAI ದ ದುಂಬುದ ಕಾರ್ಯರ SS ನಾಯಕ್ ಮಾಹಿತಿ ಕುರಿಯರ. MSME ಮೂಜನೆ ಕಾಂಕ್ಲೇವ್ ಸೈಂಟ್ ಅಲೋಷಿಯಸ್ ಕಾಲೇಜ್ ನಡತೊಂದುಂಡು. 152 ವರ್ಷ ಇತಿಹಾಸದ ಕಾಲೇಜ್ ಪಾಕಜನ ಸಾಧಕರನ್ನು ಸೃಷ್ಟಿ ಮಲ್ತದಂಡ. ಸಂಸ್ಥೆ ಡೈರೆಕ್ಟರ್ ಧರ್ಮಗುರು ಮೆಲ್ವಿನ್ ಜೋಸೆಫ್ ಪಿಂಟೋ ಬಕ ಪ್ರಿನ್ಸಿಪಾಲರು ಪ್ರವೀಣ್ ಮಾರ್ಟಿಸ್ ರೆಗ್ ಉಡಲ್ ದಿಂಜಿದಿ ಸೊಲ್ಮೆ ಸಂದಾವೆ ಪ್ರಶಸ್ತಿಗೆ ಸಾಧಕರನ ಚಿಪ್ಪರೆ ಅಷ್ಟ ಸೂತ್ರಗಲಸದ ಅಶ್ಪತ್ತ ರಡ್ಡರ್ದು ಎಲ್ಪಮುಟ ಅಡ್ಜೆಲು ಬೈದಂಡ ಇಟ್ಟು ಕೈಗಾರಿಕೆಡು ಬಾರಿ ಸಾಧನೆ ಮಲ್ತಿನಕ್ಲಿಗ್ ಎಕ್ಸಲೆನ್ಸ್ ಪ್ರಶಸ್ತಿ ಕೊರೊಂದುಲ್ಲ. ಟರ್ನ್ ಓವರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಇಂಚ ಅಷ್ಟ ಸೂತ್ರಗಲಸದ ಪ್ರಶಸ್ತಿಗೆ ಅಜತ್ದು ಮುಪ್ಪ ಅವಾರ್ಡ್ ಕೊರೊಂದುಲ್ಲ. ಡಾಕ್ಟರ್ ಚಂದ್ರಕಾಂತ್ ಭಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಗೆ ಸಂದದರೆಂದು SS ನಾಯಕ್ ಪಂಡ್ಯರ. ವಿದ್ಯಾರ್ಥಿಗಳು ಭಾರತ ಮಾತೆಗೆ ಅರ್ಪಣೆ ನೃತ್ಯ ನಡಪಾದ ಕೊರ್ನೇರ್ದು ಬೊಕ್ಕ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮ ಉದಿಪನಾಂಡ್. ಸೈಂಟ್ ಅಲೋಷಿಯಸ್ ಕಾಲೇಜ್ ರೆಕ್ಟರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಬಿನ್ನೆರ್ನ ಒಟ್ಟು ಸೇರಿಕೆಡ ಕಾರ್ಯಕ್ರಮ ಉದಿಪನ ಮಲ್ತೆರ. ಪ್ರಿನ್ಸಿಪಾಲರು ಪ್ರವೀಣ್ ಮಾರ್ಟಿಸ್ ಯೂನಿಯನ್ ಬ್ಯಾಂಕ್ ಕುಡ್ಲ ವಲಯದ ರೇಣುಕಾ ಕೆ ನಾಯರ್, PA ಪನರಾಜ್, ಉದಯ ನಾಗರಾಜ್, ಜೋಬಿ ಜೋಸ್, ಸುಚಿತಾ ಡಿಸೋಜಾ, ಅನಿಲ್ ಲೋಬೋ, ಗೌತಮ್ ನಾಯಕ್, ಪ್ರಶಾಂತ್ ಪೈ, ಉದಯ್ ಕುಮಾರ್ BV, ಅರುಣ್ ಇಂಚ ಚಾರ್ಟೆಡ್ ಅಕೌಂಟೆಂಟ್ ಬ್ಯಾಂಕ್ ಉದ್ಯಮಿ ಅಧಿಕಾರುಲು ಸರ್ಕಾರಿ ಅಧಿಕಾರುಲು ಬಕ ವಿದ್ಯಾರ್ಥಿಲು ಇಂಚ ಬೇತೆ ಬೇತೆ ಕ್ಷೇತ್ರದ ನಾಯಕರು ಯಜಮಾನ್ಯರು ಪಾಲ್ದಿತ್ತೊಂಡೆರ. ಬಿನ್ನೇರ್ ಪಾಲ್ದಿತ್ತೊಂದು ಸಾಧಕರಿಗೆ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಕೊಡ್ದು ಮರ್ಯಾದೆ ಮಲ್ತೆರ. ಧರ್ಮಗುರು ಮೆಲ್ವಿನ್ ಜೋಸೆಫ್ ಪಿಂಟೋ ಪಾತೆರ್ದು SS ನಾಯಕ್ ಟೀಮ್ಗೂ ಅಭಿನಂದನೆ ಸಂದಾವೆ. MSME ದ ಮಾತೆರ್ಲ ಮುಲ್ಪ ಒಟ್ಟಾತರ ವಿದ್ಯಾರ್ಥಿಗಳಿಗೊಂದು ಎಟ್ಟೆ ಅನುಭವ ನನ್ನ ಮಿತ್ತಗೆ ಸಾತ್ಸಾಯರೆ ಕೆಲಸ ಮಲ್ಪನ ಬಕ ಬೇಲೆ ಸೃಷ್ಟಿ ಮಲ್ಪನ ಐತ ಒಟ್ಟುಗು ರಾಷ್ಟ್ರ ಕಟ್ಟುನ ಕ್ಲಾಪರ್ ಕಾರ್ಯಕ್ರಮ ಸಂಘಟಕರ ಸೇರ್ನಂಚ ಮಾತೆರೆಗ್ಲ ಬೊಕ ಪ್ರಿನ್ಸಿಪಾಲರಿಗೆ ಸೊಲ್ಮೆ ಸಂದಾವೆಂದು ಪಂಡೆರ. I am very proud that under the dynamic leadership of our CA Pannaraj sir, we have conducted many MSME conclaves, first of its kind in Hospet, second one is in Chennai, third one is now St. Aloysius College, Mangaluru. The most special thing for us is St. Aloysius College, Mangaluru, because the college has got 152 years of legacy. The college has produced many achievers.
So now Ashta Sutras for the award, we have formed only Ashta Sutras, 8 Sutraಗಳು, on what basis award has been given. We have received more than 60 to 70 applications, eligible applications. ಬಹಳ ಬೇಸರ ಆಗ್ತದೆ, ಎಲ್ಲರನ್ನೂ ಸಿಲೆಕ್ಟ್ ಮಾಡ್ಬೋದಿತ್ತು. All are achievers. It's a moment for all the MSMEs to come together, all those entrepreneurs to come together along with the students and inspire them. I'm sure many of the students have had a beautiful experience of listening to the experience of these MSMEs and how they've developed. It's also to pick up certain clues as to how to go ahead in life. Most of the students come to the college by thinking, I have to finish my college studies, and after the college studies, I have to find a job. An event like this will definitely help them to think that not just in terms of finding a job, but rather creating jobs. And I'm sure the MSMEs have definitely, or the startups have definitely shown them the way how they can create jobs. By creating jobs, they are doing good to this world. ಎಲ್ಪನೆ ಅಖಿಲ ಭಾರತ ಸಹಕಾರ ಸಪ್ತಾಹದ ರಾಜ್ಯ ಮಟ್ಟದ ಕಾರ್ಯಕ್ರಮ ಕುಡ್ಲಡ್ ನವೆಂಬರ್ 15 ಕಾಂಡೆ 10 ಗಂಟೆಗೆ ಉರುವದ ಕ್ರಿಕೆಟ್ ಮೈದಾನಡು ನಡೆಪರೆ ಉಂಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸುದ್ದಿಕುಟುಡು ತೆರಿಪಾದೆರು. ಎಲ್ಪನೆ ಅಖಿಲ ಭಾರತ ಸಹಕಾರ ಸಪ್ತಾಹದ ರಾಜ್ಯ ಮಟ್ಟದ ಕಾರ್ಯಕ್ರಮ ಕುಡ್ಲಡ್ ನವೆಂಬರ್ 15 ಕಾಂಡೆ 10 ಗಂಟೆಗೆ ಉರುವದ ಕ್ರಿಕೆಟ್ ಮೈದಾನ ನಡಪರೆ ಉಂಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸುದ್ದಿಕುಟುಡು ತೆರಿಪಾದೆರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೆಂಗಳೂರು ಬಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತದ ಒಟ್ಟು ಸೇರಿಗೆಡ್ ರಾಜ್ಯ ಮಟ್ಟದ ಕಾರ್ಯಕ್ರಮ ಕುಡ್ಲಡ್ ನಡಪೌಂಡು ನವೆಂಬರ್ 14 ಇರುವ ಮುಟ್ಟ ರಾಷ್ಟ್ರ ದೊರ್ಮೆಡ್ ಸಹಕಾರ ಸಪ್ತಾಹ ನಡಪರೆಯುತ್ತದೆ. ರಾಜ್ಯದ ಬೇತೆ ಬೇತೆ ಜಿಲ್ಲೆಲೆಡ್ ಕಾರ್ಯಕ್ರಮ ನಡಪುಂಡು ದಕ್ಷಿಣ ಕನ್ನಡ ಜಿಲ್ಲೆದ ಪಾಕ ಕಡೆಟ್ ಸಹಕಾರ ರಥ ಸಂಚಾರ ಮಲ್ಪುಣೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಬ್ಯಾಂಕ್ ಸಭಾಂಗಣಡು ಸುದ್ದಿಕುಟುಡು ತೆರಿಪಾಯರು. ನವೆಂಬರ್ 15 ಕುಡ್ಲದ ಉರುವ ಕ್ರಿಕೆಟ್ ಮೈದಾನಡು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡಪರೆಯುತ್ತದೆ. ಕಾಂಡೆ 9 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತಲ್ಪಡ್ದು ಉರುವ ಮೈದಾನಗೂ ಸಹಕಾರ ಜಾಥಾ ಅಟ್ಟಣೆ ಮಲ್ದಡ ವಸ್ತು ಪ್ರದರ್ಶನದ ಅಂಗಡಿಲೇನ ರಾಜ್ಯ ವಿಧಾನಸಭೆತ ಸಭಾ ಗುರುಕಾರ್ಯರು ಯುಟಿ ಖಾದರ್ ಉದಿಪನ ಮಲ್ಪೇರು. 10 ಗಂಟೆಗೆ ಸಹಕಾರ ಮಂತ್ರಿ ರಾಜಣ್ಣ ಸಹಕಾರ ಸಪ್ತಾಹ ಉದಿಪನ ಮಲ್ಪೇರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರಶಸ್ತಿಯನ್ನು ಕೊಡ್ದು ಮರ್ಯಾದೆ ಮಲ್ಪೇರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಎಡ್ಡೆ ಸ್ವಸಹಾಯ ಸಂಘಗಳಿಗೆ ಪುರಸ್ಕಾರ ಕೊಟ್ಟು ಮರ್ಯಾದೆ ಮಲ್ಪೇರು. ಸಹಕಾರ ಮಹಾಮಂಡಲದ ಗುರುಕಾರ್ಯರು ಜಿಟಿ ದೇವೇಗೌಡ ಸಹಕಾರ ಸಪ್ತಾಹದ ಬಾವುಟಯ್ಯರಾವಿರು ತಾನು ಗುರುಕಾರ್ಮೆ ವಹಿಸಿರುವುದೆಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂಡ್ಯರು. ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಪ್ರಸಾದ್ ಕೌಶಲ್ ಶೆಟ್ಟಿ, ಸ್ಕ್ವಾಡ್ಸ್ ಗುರುಕಾರ್ಯರ ರವೀಂದ್ರ ಕಂಬಳಿ, ಬ್ಯಾಂಕ್ದ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಶಶಿಕುಮಾರ್ ರೈ ಬಾಲ್ಯುಟ್ಟು, ಎಂ. ವಾದಿರಾಜ ಶೆಟ್ಟಿ, ಜಯರಬ್ಬಿ ರೈ, ರಾಜು ಪೂಜಾರಿ, ಸದಾಶಿವ ಉಳ್ಳಾಲ ಸುದ್ದಿ ಕೊಟ್ಟೊಡಿಗ್ತಾರೆ. ಮಂಗಳೂರಲ್ಲಿ 70ನೇ ಸಹಕಾರಿ ಸಪ್ತಾಹದ 5ನೇ ದಿವಸ 18/11/23 ಶನಿವಾರ ಉರ್ವಾ ಕ್ರಿಕೆಟ್ ಮೈದಾನದಲ್ಲಿ 10 ಗಂಟೆಗೆ ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಈ ಸಹಕಾರಿ ಸಪ್ತಾಹಕ್ಕೆ ಅತಿಗಳ ವಸ್ತು ಪ್ರದರ್ಶನ ಉದ್ಘಾಟನೆಗೆ ಸನ್ಮಾನ್ಯ ಯುಟಿ ಖಾದರ್ ಅವರು ಬರ್ತಾ ಇದ್ದಾರೆ. ಸಮಾರಂಭದ ಉದ್ಘಾಟನೆಗೆ ಸಹಕಾರ ಸಚಿವರಾದಂಥ ಕೆ.ಎನ್. ರಾಜಣ್ಣನವರು ಬರ್ತಾ ಇದ್ದಾರೆ. ಅದೇ ರೀತಿ ಉತ್ತಮ ಸಹಕಾರ ಸಂಘಗಳ ಪ್ರಶಸ್ತಿ ನೀಡಲಿಕ್ಕೆ ಸನ್ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ಉತ್ತಮ ಸ್ವಸಹಾಯ ಸಂಘಗಳನ್ನು ಪುರಸ್ಕಾರ ಮಾಡಲಿಕ್ಕೆ ನಮ್ಮ ಇಲ್ಲಿನ ಸಂಸದರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಅವರು ಕಟೀಲ್ರವರು ಬರ್ತಾ ಇದ್ದಾರೆ. ಧ್ವಜಾರೋಹಣವನ್ನು ಮಾನ್ಯ ಶಾಸಕರಾದಂಥ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಸನ್ಮಾನ್ಯ ಜಿಟಿ ದೇವೇಗೌಡರು ಬರ್ತಾ ಇದ್ದಾರೆ. ಅದೇ ರೀತಿ ಮೆರವಣಿಗೆ ಉದ್ಘಾಟನೆಯನ್ನು ಇಲ್ಲಿಯ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತ್ರವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಭರತ್ ಶೆಟ್ಟಿ ಮತ್ತು ಯಶ್ಪಾಲ್ ಸುವರ್ಣರು ಬರ್ತಾ ಇದ್ದಾರೆ. ಸುಧೀರ್ ನಮ್ಮ ಮಾನ್ಯ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆದಂಥ ಸುಧೀರ್ ಶೆಟ್ಟಿ ಕಣ್ಣೂರವರು KP ಹಾಗೂ ಸುಚರಿತ ಹಾಲು ಉತ್ಪಾದಕರ ಸಹಕಾರ ಸಂಘದ ಸುಚರಿತ ಶೆಟ್ಟಿಯವರು ಗೌರವ ಉಪಸ್ಥಿತಿಯಲ್ಲಿ ವಿಶೇಷ ಆಹ್ವಾನಿತರಾಗಿ ಮಂಜುನಾಥ್ ಪ್ರಸಾದ್ರವರು
ಪ್ರಧಾನ ಕಾರ್ಯದರ್ಶಿಗಳು ಸಹಕಾರ ಇಲಾಖೆ, ಅದೇ ರೀತಿಯಾಗಿ ಸಹಕಾರಿ ಸಂಘಗಳ ನಿಬಂಧಕರಾದಂಥ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಅವರು ಮತ್ತು ಮುಲಾಯಂ ಮೊಹಲಿನ್ ಅಂದರೆ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಹಾಗೂ ಅನುಪಮ್ ಅಗರ್ವಾಲ್ ಪೊಲೀಸ್ ಆಯುಕ್ತರು ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸರ್ಕಾರ ತಾಲೂಕು ಯುವಜನ ಮೇಳ ನಡಪಾವನೇನು ಅಂತಾದಿತ್ತೆ ಜಿಲ್ಲಾ ಮೇಳ ನಡಪಾವನುಂಡು ಅಂಚಾದ ಊರ್ದಕ್ಲಿಗ ಹಳ್ಳಿದಕ್ಲಿಗ ಅವಕಾಶ ಕಮ್ಮಿ ಆತನಂದು ಪುತ್ತೂರದ ದುಂಬುದ ಕ್ರೀಡಾ ಯುವಜನ ಸೇವಾ ಅಧಿಕಾರಿ ಮಾಧವ BK ಪಂತೆರ ಪುತ್ತೂರದ ಪಡ್ನೂರು ಉತ್ಸವಡು ಕಬಡ್ಡಿ ಪಂಥ ಉದಿಪನ ಮಲ್ತದ 6 ಪಾತಿರಿಯರು. ಪುತ್ತೂರು ಪಡ್ನೂರು ಶ್ರೀ ಜನಾರ್ದನ ಯುವಕ ಮಂಡಲ ಶ್ರೀ ಸರಸ್ವತಿ ಯುವತಿ ಮಂಡಲದ 5ನೇ ವರ್ಷದ ಬಂಗಾರ ಪರ್ಬ ಪಡ್ನೂರು ಉತ್ಸವ ರಡ್ಡ ದಿನ ನಡೆತಂಡ. ರಡ್ಡನ ದಿನ ಐತಾರ 58 ಕಿಲಾ ವಿಭಾಗದ ಕಬಡ್ಡಿ ಪಂಥದಿ ಒಂದು ಪಡ್ನೂರು ಶಾಲೆದ ಜನಾರ್ದನ ರಂಗಮಂದಿರಡು ಉದ್ದೀಪನಲ್ಲಿ ನಡೆತಂಡ. ಸುವರ್ಣ ಮಹೋತ್ಸವ ಸಮಿತಿ ಗುರ್ಕಾರ್ಯರು ಪೂವಪ್ಪ ಗೌಡ ದೇನ್ ತಡ್ಕ ಮಾತ್ರೆಲ್ಲ ಎತ್ಕೊಂಡು ಜನಾರ್ದನ ಯುವಕ ಮಂಡಲ ಬುಲಿದ ಬತ್ತಿನ ನಿಂಪು ಮಲ್ತೊಂಡೆರ. 1983ರಲ್ಲಿ ಸೇಡ್ಯಾಪು ಜನರ ಭಟ್ ಇವರು ಅಧ್ಯಕ್ಷರಾಗಿ ಈ ಯುವಕ ಮಂಡಲಕ್ಕೆ ಶ್ರೀ ಮದಗ ಜನಾರ್ದನ ಯುವಕ ಮಂಡಲ ಎಂದು ಮರುನಾಮಕರಣ ಮಾಡಿ 7 ವರ್ಷಗಳ ಕಾಲ ಈ ಯುವಕ ಮಂಡಲದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಸೇವೆ, ಸಂಸ್ಕೃತಿ, ಸಂಘಟನೆ, ಕ್ರೀಡೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡು ನಮ್ಮ ಯುವಕ ಮಂಡಲವು 50 ವರ್ಷಗಳನ್ನು ಮುನ್ನಡೆಯುತ್ತಾ ಬಂದಿದೆ. ಪುತ್ತೂರದ ದುಂಬದ ಯುವಜನ ಸೇವಾ ಬಕ ಕ್ರೀಡಾಧಿಕಾರಿ ಮಾಧವ BK ಬಿನ್ನೇರ್ನ ಒಟ್ಟು ಸಿರಿಗಿಡ ತುಡಾರ್ ಹೊತ್ತದ ಕಬಡ್ಡಿ ಪಂಥ ಉದಿಪನ ಮಲ್ತೆರ. ಮಾಧವ BK ಪಾತಿಡ್ದ ತಾನು PUC ಕಲ್ತೊಂದುಪ್ಪನಗ ಈ ಸಂಘಟನೆ ಉದಿಪನ ಆತಂಡ ತಾನು 2 ಸರತ ಆಜಿಡ್ದ ಪುತ್ತೂರು ಯುವಜನ ಸೇವೆ ಬಕ ಕ್ರೀಡಾ ಅಧಿಕಾರಿ ಅದುಪ್ಪನಗ ಸಂಘಟನೆಗೆ ಏರ್ಲ ತಿಕ್ಕಂದುಪ್ಪನಗ ಕೇನುನಿ ಜನಾರ್ದನ ಯುವಕ ಮಂಡಲನು ತಾಲೂಕು ಬಕ ಪುತ್ತೂರು ಐಕೆ ಎಡ್ಡೆ ಪುದರುಂಡು ತಾಲೂಕು ಯುವಜನ ಮೇಳನು ಸರ್ಕಾರ ಉಂತಾದ ಜಿಲ್ಲಾ ಮೇಳ ಮಲ್ತೊಂದುಂಡು ಅಂಚಾದ ಊರ್ದಕ್ಲಿಗ ಹಳ್ಳಿದಕ್ಲಿಗ ಅವಕಾಶ ಕಮ್ಮಿ ಆತನಂದು ಪಂಡೆರ. ಒಂದು ಒಗ್ಗಟ್ಟಿನ ಒಂದು ಮನಸ್ಸಿನ ಸಂಘಟನೆ ಇದಾಗಿದೆ. ನಮ್ಮ ದೇಶದ, ನಮ್ಮ ನಾಡಿನ ಸಂಸ್ಕೃತಿ ಅದರನ್ನು ಉಳಿಸಿ ಬೆಳೆಸುವ ಈ ಆಚರಣೆಗಳನ್ನು ಉಳಿಸಿ ಬೆಳೆಸುವಂಥ ಕಾರ್ಯಚಟುವಟಿಕೆ ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಸರಸ್ವತಿ ಯುವತಿ ಮಂಡಳ, ಅವರ ಸಹ ಸಂಸ್ಥೆಯಾದ ಯುವತಿ ಮಂಡಳಗಳು ಕೂಡ ಅತ್ಯುತ್ತಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ವಿ. ಬನ್ನೂರು ಗ್ರಾಮ ಪಂಚಾಯತದ ದುಂಬುದ ಗುರ್ಕಾರ್ದೆ ರಮಣಿ ಡಿಗಾಣಿಕ ಪಾತಿಡ್ದು 5ನೇ ವರ್ಷದ ಆಚರಣೆ ಪಂಡವು ಭಾರಿ ಸಂತೋಷದ ಸಂಗತಿ ಎಂಕುಲು ಪೊಂಜೋನಕ್ಲು ಇಲ್ಲಡ್ದು ಪಿದೈ ಬರುಡುಂದಾಂಡ ಐಕು ಉಮೇದು ಈ ಸಂಘಟನೆ ಪಂಚಾಯತ್ 5 ವರ್ಷ ಆಡಳಿತ ಮಲ್ಪಡುಂದಾಂಡ ಕಷ್ಟ ಉಂಡು ಈ ಮಂಡಲದ ಮಾರ್ಗದರ್ಶನೋಡು ದುಂಬು ಪೈರೆ ಸಾಧ್ಯ ಆತನೆಂದು ಪಂಡಿರ. ಮಾರ್ಗದರ್ಶಕರಾಗಿ ನಮಗೆ ಪ್ರೇರಣಾ ಶಕ್ತಿಯನ್ನು ಕೊಟ್ಟಂಥ ಯುವಕ ಮಂಡಲವೆಂದೇ ಹೇಳ್ಬೋದು. ಈ ಒಂದು ಜನಾರ್ದನ ಯುವಕ ಮಂಡಲದಲ್ಲಿ ನಾನು ಪಂಚಾಯಿತಿಯಲ್ಲಿ 5 ವರ್ಷ ನಾನು ಅಧಿಕಾರವನ್ನು ಮಾಡಬೇಕಾದ್ರೆ ಒಂದು ಮಹಿಳೆಗೆ ಭಾರಿ ಕಷ್ಟ ಉಂಟು. ಸಂಪೂರ್ಣ ನನಗೆ ಜನಾರ್ದನ ಯುವಕ ಮಂಡಲದ ಎಲ್ಲ ಸದಸ್ಯರು ಇವರೆಲ್ಲರೂ ನಮಗೆ ಮಾರ್ಗದರ್ಶಕರಾಗಿ ಪ್ರೇರಣಾ ಶಕ್ತಿಯಾಗಿ ಈ ಒಂದು ಯುವಕ ಮಂಡಲವು ನನಗೆ ಎಷ್ಟು ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಲು ನನಗೆ ತುಂಬ ಖುಷಿ. ಕುಡ್ಲಾ ವಿಶ್ವವಿದ್ಯಾನಿಲಯದ ಕಬಡ್ಡಿ ಗೊಬ್ಬುದಾರ ಬೊಕ್ಕ ದಾನಿ ಕಿಶೋರ್ ಬೊಟ್ಟಿಯಾಡಿ ಪಾತಿರ್ದು ಕಬಿ ಪದ ಕಟ್ಟದ ದೇಶಭಕ್ತಿ ಉಂಡು ಮಲ್ತಂಡ ಈ ಯುವಕ ಮಂಡಲ 5 ವರ್ಷದ ಕಬಡ್ಡಿ ಗೊಬ್ಬು ನಡಪ ಒಂದು ದೇಶಭಕ್ತಿ ಉಂಡು ಮಲ್ತದಿರ ಎಡ್ಡೆ ವಿಚಾರ ಶಿಸ್ತದ ಬದುಕು ಸಾಗಾರ ಕಬಡ್ಡಿ ಗೊಬ್ಬರದು ಸಾಧ್ಯ ಆತನಂದು ಪಂಡಿರ. ಶಿಸ್ತುಬದ್ಧವಾದ ಜೀವನ ನಡೆಸುವ ಮುಖಾಂತರ ನಾವು ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಅಶಕ್ತರಿಗೆ ಶಕ್ತಿಯನ್ನು ತುಂಬ ಕೆಲಸವನ್ನು ನೀವು ಮಾಡಿದ್ದೀರಿ. ಅನಾರೋಗ್ಯದಲ್ಲಿ ಇದ್ದವರಿಗೆ ಅವರನ್ನು ಶುಶ್ರೂಷೆಯನ್ನು ಮಾಡುವ ಮುಖಾಂತರ ಇಡೀ ಸಮಾಜದ ಒಂದು ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಈ ಜನಾರ್ದನ ಯುವಕ ಮಂಡಲ, ಸರಸ್ವತಿ ಯುವಕ ಮಂಡಲ ಅದನ್ನು ಪ್ರಯತ್ನವನ್ನು ಮಾಡಿದ್ದೀರಾ. ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಆ ಮುಖಾಂತರ ಇಡೀ ದೇಶದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಕೂಡ, ಈ ಗ್ರಾಮದ ಕಟ್ಟಕಡೆಯ ವ್ಯಕ್ತಿ ಕೂಡ ನ್ಯಾಯವನ್ನು ಸಿಗುವಂಥ ಕೆಲಸ ನಮ್ಮ ಜನಾರ್ದನ ಯುವಕ ಮಂಡಲ ಮಾಡಲಿ. ಜನಾರ್ದನ ಯುವಕ ಮಂಡಲದ ಮರ್ಯಾದೆ ಗುರ್ಕಾರ್ಯರ ಬಾಲಕೃಷ್ಣ ಜೋಯಿಸ, ಬನ್ನೂರು ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರ ಶೀನಪ್ಪ ಕುಲಾಲ್, ಸದಸ್ಯರಾಯನ ಗಿರಿಧರಗೌಡ ಪಂಜಿಗುಡ್ಡ, ಶ್ರೀಮತಿ ವಿಮಲಾ, ಶ್ರೀನಿವಾಸ ಪೆರುವೋಡಿ, ತಿಮ್ಮಪ್ಪ, ಗಣೇಶ ಎರ್ಮುಂಜಪಳ್ಳ, ಯುವಕ ಮಂಡಲದ ದುಂಬುದ ಗುರ್ಕಾರ್ಯರ ಬಾಲಕೃಷ್ಣ ಗೌಡ ಮೂವಕ್ಕು, ಬೊಕ್ಕ ಗಿರಿಯಪ್ಪ ರೇಂಜಾಳ, ಯುವಕ ಮಂಡಲದ ಕಬಡ್ಡಿ ಗುಬ್ಬುದಾರ ಮಾಂಕು ಮುಂಡಾಜೆ, ಬೊಕ್ಕ ನವೀನ್ ಮುಂಡಾಜೆ, KP ಮುರಳಿ ರೇಂಜಾಲ ಪಾಲ್ದೊಂಡ್ಯರ. ಜಗದೀಶ ಅಟಿಕ್ಕು ಸೊಲ್ಮೆ ಸಂದಾಯರ. ಕುಡ್ಲದ ಕದ್ರಾ ಪಾರ್ಕ್ ಎದುರದ ಮಾರ್ಗುಡ ಅಭಿವೃದ್ಧಿ ಕಾರ್ಯ ಮುಗಿದು ಎನ್ಮ ತಿಂಗುಲು ಕರೆಂಡಲ ಅಂಗಡಿಲಿನ ಬುಡ್ದು ಕೊಡ್ತಿಜೆರ ಇಂದೆಟ್
ಕಾಂಗ್ರೆಸ್ದ ಸ್ವಂತ ಜನ ಪಕ್ಷಪಾತ ಉಂಡು ಒಂದು ಬಿಜೆಪಿ ದೂರುಂಡ ಬಿಜೆಪಿ ಸರ್ಕಾರದ ಪಗ ಅಕ್ಲೆನಕ್ಲೆಗ್ ಟೆಂಡರ್ ಕೊರಿಯರೆ ಕುತಂತ್ರ ಮಲ್ತದಿತ್ತೆರಂದು ಕಾಂಗ್ರೆಸ್ ದೂರ್ದುಂಡು. ಬೆಂಗಳೂರುಡು ಬೊಕ್ಕ ರಬಸುಡು ಬುಲಿವಂದುಪುನ ನಗರ ಕುಡ್ಲಗ್ ಸ್ಮಾರ್ಟ್ ಸಿಟಿ ಯೋಜನೆ ಬತ್ತಿ ಬೊಕ ನನಲಾತ್ ಪೊರ್ಲಾವನುಂಡು. ಅಣ ಕದ್ರ ಪಾರ್ಕದಲ್ಪ ಅಭಿವೃದ್ಧಿ ಕಾಮಗಾರಿ ಕೈಕ್ದಿತೊಂದು ಉದಿಪನ ಮುಗಿತದು 8 ತಿಂಗಳು ಕರಿಂಡಲ ಮುಲ್ಪದ ಅಂಗಡಿಲಿನ ಕೈಪಗ ಪಂದೆ ಜಿಲ್ಲಾಡಳಿತ ದಿನದೆತ್ತೊಂದುಂಡು. ಒಂದದ ಪಿರವು ಕಾಂಗ್ರೆಸ್ದ ಸ್ವಂತ ಜನ ಪಕ್ಷಪಾತದ ಸಂಶಯ ಮೂಡೊಂದುಂಡು. ಅಕಲಿನ ಮುಟ್ಟದಕ್ಲೆಗ್ ಒಂದೆತ ಟೆಂಡರ್ ಕೊರಿಯರೆ ಕಾಂಗ್ರೆಸ್ ದಕ್ಲೆ ಒಂದೇನು ಮಲ್ತೊಂದುಲ್ಲೇರು ಪಂಪನ ದೂರುನು ಶಾಸಕರು ವೇದವ್ಯಾಸ ಕಾಮತ್ ಪಾಡ್ದೇರು. ಸ್ವಂತ ಜನ ಪಕ್ಷಪಾತ ಕಾಂಗ್ರೆಸ್ ಮಲ್ತೊಂದುಂಡು ಒಂದು ಅರ್ಪಣ್ ಪೇರು. ಇವತ್ತು ಕದ್ರಿ ಪಾರ್ಕ್ನ ಹೊರಗಡೆ ಇರುವಂಥ ಮಳಿಗೆ 3 ಸಲ ಟೆಂಡರ್ ಆಯಿತು. ಅವತ್ತು ಟೆಂಡರ್ ಆದಾಗ ಪ್ರಾರಂಭದಲ್ಲಿ ಸಿಂಗಲ್ ಟೆಂಡರ್ ಆಗಿತ್ತು ನಮ್ಮ ಅವಧಿಯಲ್ಲಿ. ಪುನರಪಿ ನಮ್ಮ ಅವಧಿಯಲ್ಲಿ 2ನೇ ಸಲ ಟೆಂಡರ್ ಕರೆಯುವಾಗ 2, 3, 4 ಜನ ಅದರಲ್ಲಿ ಭಾಗವಹಿಸಿದರು. ಏನೋ ಒಂದು ನೆಪ ಹೇಳಿ ಸರಿಯಾದಿರುವಂಥ ಟೆಂಡರನ್ನು ಮುಂದುವರಿಸ್ಕೊಂಡು ಹಾಕಿದರು. ಈಗ 6 ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಆ ಅಂಗಡಿ ಮಳಿಗೆಗಳು ಕಟ್ಟಿ ಉದ್ಘಾಟನೆ ಮಾಡಿ ಸುನಿಲ್ ಕುಮಾರ್ ಅವರು ಉಸ್ತುವಾರಿ ಸಚಿವರಿದ್ದಾಗ ಉದ್ಘಾಟನೆ ಮಾಡಿ ಈಗ 10 ತಿಂಗಳಾಯಿತು. ನಿಮ್ಮ ಇಂಟ್ರೆಸ್ಟ್ ಏನು ಅಂತೇಳುವಂಥದ್ದು. ಇದರಲ್ಲಿ ಎಲ್ಲೋ ಒಂದು ಕಡೆ ಸ್ವಜನ ಪಕ್ಷದ ಭೀತಿ ನನಗೆ ಆಗ್ತಾ ಇದೆ. ಹೊರಗಡೆಯಿಂದ ಕೇಳ್ತಾ ಇದೆ, ಯಾರೋ ಒಬ್ಬರು ಅದರಲ್ಲಿ ಟೆಂಡರ್ಗರಾಗಿ ಟೆಂಡರನ್ನು ಒಳ್ಕೊಂಡು ಅದರಲ್ಲಿ ವ್ಯಾಪಾರ ಉದ್ದಿಮೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿತೈಷಿ ಅಥವಾ ಕಾರ್ಯಕರ್ತ ಟೆಂಡರ್ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಕೈಗೆತ್ತಿಕೊಳ್ಬೇಕು, ಅವನಿಗೆ ಕೊಡಬೇಕು ಅಂತ ಹೇಳೋದು ಕಾರಣ. ಅದಕ್ಕೆ ಎಲ್ಲ ಮಾನದಂಡಗಳು, ಡಾಕ್ಯುಮೆಂಟೇಷನ್ಗಳು ತುಂಬ ಇದೆ. ಈಗ ಅವನಿಗೆ ಡಾಕ್ಯುಮೆಂಟೇಷನ್ ಮಾಡಲಿಕ್ಕೆ ಇದು ಅವಕಾಶ ಕೊಡ್ತಾ ಇದ್ದಾರೆ. ಅವತ್ತು ನಾವು ಉದ್ಘಾಟನೆ ಮಾಡಿದ ನಂತರ ಫೆಬ್ರವರಿಯಲ್ಲಿ ಇನ್ನೂ ಸಹ ಅಂಗಡಿ ಓಪನ್ ಆಗಲಿಲ್ಲ ಅಂತೇಳಿ ಪ್ರೆಸ್ ಮೀಟಲ್ಲಿ 2-3 ಬಾರಿ ಕೇಳಿದ್ದಾರೆ ಮಾಧ್ಯಮದವರು. ಇವತ್ತು ನಾವು ಉದ್ಘಾಟನೆ ಮಾಡಿದ 2 ತಿಂಗಳಲ್ಲಿ ಲೇಟ್ ಆಗಿದೆ ಅಂತ ಕೇಳಿದಂಥ ಮಾಧ್ಯಮದವರು ಇವತ್ತು ಅದರ ನಂತರ ಈಗ 8 ತಿಂಗಳಾಯಿತು. ಸರ್ಕಾರ ಬಂದ 6 ತಿಂಗಳಾಯಿತು, ಉದ್ಘಾಟನೆ ಆಗಲಿಲ್ಲ. ಎಲ್ಲೊಂದು ಕಡೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿ ಹೊರಗಡೆ ಜನರು. ಮತ್ತು ಕೆಲವರ ಪಾಪ ಕುರ್ಚಿಯಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಮಾಡಲಿ, ಅವರಿಗೆ ನಮ್ಮದೆಲ್ಲ ಅಭ್ಯಂತರ ಇಲ್ಲ. ಆದರೆ ಯಾರಿಗೋ ಒಬ್ಬರಿಗೆ ಅಂಗಡಿಯನ್ನು ಓಡಿಸ್ಬಿಡು, ಟೆಂಡರ್ ಕರೀಲಿ, ಯಾರಿಗೆ ಅಂಗಡಿಯನ್ನು ವಹಿಸ್ಕೊಡ್ತಾರೆ ಅಂತ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತೇನೆ. ಕದ್ರ ಪಾರ್ಕ್ ಮಾರ್ಗದ ಎದುರು ಈ ದುಂಬು ಯುಟಿ ಖಾದರ್ ನಗರಾಭಿವೃದ್ಧಿ ಮಂತ್ರಿ ಆದಿತ್ಯನ ಪೊರ್ತುಡು ಕಟ್ಟುನ ಕಾಮಗಾರಿ ಕೈಗ್ದೊಂದು 38 ಅಂಗಡಿಲೇನು ಮಲ್ಪೆರೆ ತಯಾರಾದಿತ್ತ. ಅಂಡ ಸಾಮಾಜಿಕ ನ್ಯಾಯದಡಿಟ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪಿರವರಿದ್ನ ವರ್ಗ, ಅಲ್ಪಸಂಖ್ಯಾತರೆಂದು ಷರ್ತುಗು ಸರಿಯಾದ ಲೆಕ್ಕೊಗ್ದೊಂದು ಮಲ್ಪೊಡು ಒಂದು ಸರ್ಕಾರದ ನಿಯಮ ಉಂಡು. ಬಿಜೆಪಿ ಸರ್ಕಾರದ ಪೊರ್ತುಡು ಅಕ್ಲೆನ ಮುಟ್ಟದಕ್ಲೆ ಕೊರಡು ಪಂಪನ ಉದ್ದೇಶಡು ಟೆಂಡರ್ ಕೊರಡು ಒಂದು ಕುತಂತ್ರ ಮಲ್ತಿತ್ತೇರು. ಅಂಡ ಸರ್ಕಾರ ಮಾತ ನಿಯಮಲಿನ ಬುಡ್ನೆಡ್ದವರ ಎಂಕ್ಲು ವಿರೋಧ ಮಲ್ತ ಇತ್ತ. ಅಂಡ ಶಾಸಕರು ಇತ್ತೆ ಪೊಕ್ಕಡೆ ದೂರೊಂದುಲ್ಲೇರು. ಎಂಕ್ಲನ ವಿರೋಧಡು ತಪ್ಪು ಎಂಚಿನ ಉಂಡು ಒಂದು ಶಾಸಕರೇ ಪನೋಡು. ಮುಲ್ಪದ ಮಾರ್ಗ ಅಭಿವೃದ್ಧಿಡು 6 ದಾಲ ಸೇರೊಂದು ಚೇರು. ಸಿದ್ದರಾಮಯ್ಯ ಸರ್ಕಾರದ ಪೊರ್ತುಡು ಕಟ್ಟದ್ನ ಸಂಗೀತ ಕಾರಂಜಿ ಮಣ್ಣು ಪತ್ತೊಂದುಂಡು. ಈ ಬಗೆಟ್ 6 ದಾಯ ಪಾತೆ ರುಜಿರಂದು ಕೇನೊಂದುಲ್ಲೇರು ಕುಡ್ಲಾ ಮಹಾನಗರ ಪಾಲಿಕೆ ಸದಸ್ಯರು ಎಸಿ ವಿನಯರಾಜ್. ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಂದ ಅನುದಾನದ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇರುವಂಥದ್ದು. ಈ ಶಾಸಕರು ತಂದಿರುವಂಥ ಯೋಜನೆ ಯಾವುದು ಅಂತ ಹೇಳುವಂಥದ್ದನ್ನು ಅವರು ಇವತ್ತು ಬಹಿರಂಗಪಡಿಸಬೇಕಾಗ್ತದೆ ಮಂಗಳೂರು ಮಹಾನಗರ ಪಾಲಿಕೆಯ ಜನತೆಗೆ. ಯಾವ ಯೋಜನೆಯನ್ನು ಅವರು ತಂದಿದ್ದಾರೆ, ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನು ಇಲ್ಲಿ ತಂದಿದ್ದಾರಾ, ಅವರ ಸರ್ಕಾರ ಇತ್ತು, ಇಲ್ಲಿಯ ಯುವಕರಿಗೆ ಉದ್ಯೋಗಾವಕಾಶ ಕೊಡುವಂಥ ನಿಟ್ಟಿನಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡಿದ್ರಾ, ಅಥವಾ ಬೇರೆ ಯಾವುದಾದ್ರೂ ಒಂದು ಟೂರಿಸಂ ಡೆವಲಪ್ಮೆಂಟ್ ಮಾಡುವುದರ ಮೂಲಕ ಇಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನ ಮಾಡುವಂಥ ರೀತಿಯಲ್ಲಿ ಯಾವುದಾದ್ರೂ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಏನಾದರೂ ಇವರು ತಂದಿದ್ದಾರಾ? ಅದೂ ತರಲಿಲ್ಲ. ಇವರು ಯಾವ ಯೋಜನೆಯನ್ನು ತಂದಿದ್ದಾರೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ. ಏನೋ ಪುಣ್ಯಕ್ಕೆ ನಮ್ಮ ದುರ್ದೈವವಶಾತ್ ನಾವು ತಂದ ಯೋಜನೆಗಳನ್ನು ಜನರಿಗೆ ತಲುಪಿಸುವುದರಲ್ಲಿ ಎಲ್ಲೋ ನಾವು ಸ್ವಲ್ಪ ಎಡವಿದ್ದೇವೆ ಅಂತ ನಾವು ಎಣಿಸಿದ್ದೇವೆ. ಅದು ಅವರಿಗೆ ಭಾಗ್ಯವಾಗಿ ಪರಿಣಮಿಸಿದೆ. ನಾವು ತಂದಂಥ ಅನುದಾನದ ಅಡಿಯಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳನ್ನು ತನ್ನ ಯೋಜನೆಗಳು ಎನ್ನುವ ರೀತಿಯಲ್ಲಿ ಬಿಂಬಿಸಿ ಅವರು ಇವತ್ತು ಪುನರಾಯ್ಕೆ ಆಗಿದ್ದಾರೆ. ಆದರೆ ಸತ್ಯಾಂಶ ದಾಖಲೆಗಳನ್ನು ಪರಿಶೀಲನೆ ಮಾಡಿದರೆ
ನಮ್ಮ ನಗರದ ಜನತೆಗೆ ಅದು ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. 16 ಕೋಟಿ ರೂಪಾಯಿ ಖರ್ಚಿಡು ಕದ್ರಾ ಪಾರ್ಕ್ದ ಎದುರುಡು ಅಂಗಡಿಲು ಕುಳ್ಳೆರ ವ್ಯವಸ್ಥೆ ಮಾತಲ ಮಲ್ತದೈತಂಡು ಅಂಡ ಒಂದು ಆದಿತ್ಯ 8 ತಿಂಗಳು ಕರಿಂಡಲ ಐನು ಬೇರೆದಕ್ಲಿಗೆ ಬುಡ್ದು ಕೊರಂದೆ ಮಣ್ಣು ಪತ್ತೊಂದುಂಡು. ಕಾಂಗ್ರೆಸ್ ಸರ್ಕಾರದ ಪೊರ್ತುಡು ಬತ್ತನ ಯೋಜನೆಲು ಅಂಚೆನೆ ಬುಡ್ದುಲ್ಲ. ನನೊಂಜಿ ಕಡೆಟ್ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಲ್ತದಿಜ್ಜಿ ಪಂಪನ ದೂರೊಂದು ಬೈದಿರು ಅಂಡ ಮೆಕ್ಲಿನ ರಾಜಕೀಯೋಡು ಅಭಿವೃದ್ಧಿ ಕಾರ್ಯಲು ಜೇಂಕೊಂದುಲ್ಲ. ಮಾತೆರ್ಲ ಅಭಿವೃದ್ಧಿಗಾದ ಕೈ ಜೋಡ್ಸಂಡ ಕುಡ್ಲ ನಗರ ಪೊರ್ಲು ಅವು. ಕುಡ್ಲ ಉರ್ವಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನಡು 2024 ಫೆಬ್ರವರಿ 11 18 ಮುಟ ಬ್ರಹ್ಮ ಕಲಶ ಬ್ರಹ್ಮತೇರು ಸಮರ್ಪಣೆ ಬೊಕ್ಕ ಜಾತ್ರೆ ನಡಪರೆ ಉಂಡು. ಆಲೆಕ್ಕೊಡು ಕ್ಷೇತ್ರಡು ಬ್ರಹ್ಮ ಕಲಶದ ಭಿನ್ನೈತೊನ್ನ ಓಲೆ ಬಿಡುಗಡೆ ಮಲ್ದೇರ. ಕುಡ್ಲದ ಉರ್ವ ಸ್ಟೋರು ಶ್ರೀ ಮಹಾಗಣಪತಿ ದೇವಸ್ಥಾನಡು ಶ್ರೀ ಮಹಾಗಣಪತಿ ದೇವರಿಗೆ ಹೊಸ ಬ್ರಹ್ಮತೇರು ಸಮರ್ಪಣೆ ನಡೆದುಂಬತ್ತ ಅಷ್ಟಬಂಧ ಬ್ರಹ್ಮಕಲಶ ಬೇತೆ ಬೇತೆ ಮಠಾಧೀಶರ್ನ ಆಶೀರ್ವಚನದ ಒಟ್ಟುಗೂ 2024 ಫೆಬ್ರವರಿ 11 18 ಮುಟ್ಟ ನಡಪೆರ ಉಂಡೊಂದು ಕ್ಷೇತ್ರದ ಆಡಳಿತ ಮಂಡಳಿ ತಿರಿಪಾದಡು. ಬ್ರಹ್ಮಕಲಶದಲ್ಲೇ ಕೊಡು ಇಂಚಿಪ ಡಾಕ್ಟರ್ ಶಿವಪ್ರಸಾದ್ ತಂತ್ರಿನ ಪೌರೋಹಿತ್ಯಳು ಅನುಜ್ಞಾ ಕಲಶ ನಡತಂಡು. ಈ ಪೊರ್ತುಡು ಬಿನ್ನೇರ್ನ ಒಟ್ಟುಗೂ ಬ್ರಹ್ಮಕಲಶದ ಭಿನ್ನೈತೊನ್ನ ಓಲೆ ಬಿಡುಗಡೆ ಮಲ್ತೇರು. ಕ್ಷೇತ್ರಡು ಗಜಪೃಷ್ಠಾಕಾರದ ಶಿಲೆಕಲ್ಲದ ಗುಂಡುಡು ಮಹಾಗಣಪತಿ ದೇವೇರು ನೆಲೆ ಆದಿತ್ತದು. ಒಟ್ಟುಗೂ ದುರ್ಗಾ ಪರಮೇಶ್ವರಿ ದೇವೇರು ನವಗ್ರಹ ನಾಗದೇವಿಯರು ಸೇರಿದು ಪರಿವಾರ ದೇವಿರ ಆರಾಧನೆ ಪಡೆಯೊಂದಿತ್ತದು. ಶ್ರೀ ಮಹಾಗಣಪತಿ ದೇವರಿಗೆ 25 ಲಕ್ಷ ರೂಪಾಯಿ ಖರ್ಚಿಡು ಹೊಸ ತೇರು ಕಟ್ಟೊಂದುಂಡು. ಫೆಬ್ರವರಿ 11 ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯರು ಶುರುವಾದ 15 ಗುರುವಾರ ಬ್ರಹ್ಮಕಲಶ, 14 ರಥಸಪ್ತಮಿಯ ದಿನ ಬ್ರಹ್ಮ ರಥೋತ್ಸವದ ಜಾತ್ರೆ, 18 ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಯಕ್ಷಗಾನದ ಒಟ್ಟುಗೂ ಜಾತ್ರೆ ಮುಗಿಯುಡು. ನಿಚ್ಚಲ ನುಕುಪ್ರಸಾದ ಸೇವೆ ನಡಪ್ಪೆರ ಉಂಡು. ಅಂಚದು ಭಕ್ತಿರು ದಿಂಜನ ಶ್ರೀ ದೇವೀರ್ನ ಪುಣ್ಯ ಕಾರ್ಯೋಡು ಪಾಲ್ದೆ ತಂದು ದೇವೀರ್ನ ಇಂಬುಗು ಸಂದೊಡುವುದು ಉರ್ವಷ್ಟೋರು ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ತೀರ್ಪಾದದ್ದು. ಈ ಮಹಾಶಕ್ತಿ ರಾಜ ಗಣಪತಿಯ ವಿಶೇಷತೆ ಏನಂತ ಹೇಳಿದರೆ 2010 ಮಾರ್ಚ್ 16ರಿಂದ ಮಾರ್ಚ್ 25 ತನಕ 10 ದಿನಗಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ದೀವಿ. ಅದು ಯೋಗ ಹೇಗೆ ಬಂದಿದೆ ಇವತ್ತಿಗೂ ಆ ಮಹಾಗಣಪತಿ ಆಶೀರ್ವಾದದಿಂದ ಅದೇ ಸಮಿತಿ ಇದೆ, ಯಾವುದೇ ಬದಲಾವಣೆ ಇಲ್ಲಿದೆ. ಅದೇ ಸಮಿತಿಯಿಂದ ಈ ಸಲ ಬ್ರಹ್ಮಕಲಶ ಆಗ್ತಾ ಇದೆ. ಅದಕ್ಕೆ ಕಾರಣ ಆ ಮಹಾಶಕ್ತಿ ರಾಜ ಗಣಪತಿ ಆಶೀರ್ವಾದ. ಈಗ ಸಹ ಆ ಸಲ ನಮಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಈ ಸಲ ಸಹ ಎಲ್ಲ ಭಕ್ತಾಭಿಮಾನಿಗಳು ಅದೇ ರೀತಿ ಸಹಕಾರ ಕೊಡಬೇಕಂತೂ ನಮ್ದೆಲ್ಲ ಕಳಕಳಿಯ ವಿನಂತಿ. ವಿಶೇಷವಾಗಿ ಯಾವುದೇ ಸೇವೆಗಳು ನಡೆಯುವುದಿಲ್ಲ. ಅದರೊಂದಿಗೆ ಜನವರಿ 14ರಂದು ಮಕರ ಸಂಕ್ರಮಣ ದಿವಸ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ರಥವನ್ನು ಕಲ್ಲಮಣ್ಕೂರಿನಿಂದ ನಮ್ಮ ವಾಹನದ ಮೂಲಕ ಕೂಳೂರು ಜಂಕ್ಷನಿಗೆ ತರುವಂತಹ ಒಂದು ಕಾರ್ಯಕ್ರಮ. ಕೂಳೂರಿನಿಂದ ಕಾಲ್ನಡಿಗೆಯಲ್ಲಿ ಬ್ರಹ್ಮರಥವನ್ನು ಉರ್ವಷ್ಟೂರು ದೇವಸ್ಥಾನಕ್ಕೆ ತರುವಂತಹ ಮೆರವಣಿಗೆಯಲ್ಲಿ ತರುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಂಡಿದೆ. ಇವತ್ತು ಧಾರ್ಮಿಕ ಒಂದು ಸಭೆ ಕೂಡ ನಡೆಯಿತು. ಇದರಲ್ಲಿ ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ ಜರುಗಿತು. ಇದಕ್ಕೆ ವಿಶೇಷವಾಗಿ ತಂತ್ರಿಗಳ ನೇತೃತ್ವದಲ್ಲಿ ಅದೇ ರೀತಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವೇದವ್ಯಾಸ ಕಾಮತರು ಉಪಸ್ಥಿತರಿದ್ದರು. ಕಲಾವಿದರಿಗೆ ಸರ್ಕಾರದ್ದು ದಾಲ ತಿಕ್ಕಜಿಂಡ ನಮ್ಮ ಮಾತ ಒಟ್ಟು ಸೇರಿದ ಡೊನೇಷನ್ ತೊಂದು ಕೊರ್ಪುನ ವ್ಯವಸ್ಥೆ ಮಲ್ಪು ಗಾಂಧಿ ಶಾಸಕರು ವೇದವ್ಯಾಸ ಕಾಮತ್ ಪಂತೆರ ಕುಡ್ಲಡ್ ನಡೆದಿನ ವಾದ್ಯ ಕಲಾಮೇಳದ ಮುಗಿತಲುಡು 6 ಪಾಲ್ದೆತೊಂಡೆರ. ದಕ್ಷಿಣ ಕನ್ನಡ ಜಿಲ್ಲಾ ಪರಿಶಿಷ್ಟ ಜಾತಿ ಪಕ್ಕ ಪಂಗಡದ ವಾದ್ಯ ಕಲಾವಿದರ್ನ ಸಂಘದ ನಿಲೇಟ್ ಐತಾರ ಕುಡ್ಲ ಉರುವ ಸ್ಟೋರ್ದ ಅಂಬೇಡ್ಕರ್ ಭವನೋಡ್ ನಡಪೈನ ವಾದ್ಯ ಕಲಾಮೇಳೋಡು ಬಯ್ಯಗ ಮುಗಿತಲಲ್ಲಿ ಅಟ್ಟಣೆ ಆದಿತ್ತಂಡ. ಸಂಘದ ಕುರ್ಕಾರ್ಯರ ಕಾರ್ಯಂತಿರಿಂಚ ಪದಾಧಿಕಾರಿಗಳು ಬಿನ್ನೆರೆ ನೆತ್ಕೊಂಡೆರ. ಸಂಘದ ಮರ್ಯಾದಿ ಸಲಹೆಕಾರ್ಯರ ಕೆ ಪೇಜಾವರ ಸುರೂತ ಪಾತೆರ ಪಂಡದ 2013 ತಾಪನೆಯನ ಸಂಸ್ಥೆ 10 ವರ್ಷದ ಬೊಕ್ಕ ಭಾಸ್ಕರ ದುಂಬಾಳ್ತೆಡು ಮಲ್ತಿನ ಪುರ್ಲಾತಂಡ. ಆನಿದ ಕಾಲುಡು ಡಿಲ್ಲಿದ ಕಾರ್ಯಕ್ರಮಟ್ಟು ವಾದ್ಯ ವೃತ್ತಿನ ನಡ್ಸು ಶೇರಿಗಾರ ಬಾಂದುಟ್ಟು ಬಕ ಸುಬ್ಬ ಶೇರಿಗಾರನ ಪುದರನ ವೇದಿಕೆಗೆ ದಿಟ್ಟಣನ ಪಂಡೆರ. ಮಲ್ಲಬಿನ್ನೆರ ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಇನಾಯತ್ ಅಲಿ ಪಾತಿರ್ದ ಯುವ ಸಮುದಾಯದ ಪ್ರತಿಭೆಲೆಗೆ ಪ್ರೋತ್ಸಾಹ ಕೊರಿಯರ ಸಂಘ ಬೆನ್ನೊಂದುಂಡು. ಸಂಘಗೂ ಸರ್ಕಾರದ ಅವಕಾಶಲೆಂದೆ ಪಾದುಕೊರಿಯರ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಒತ್ತು ಮುಖ್ಯಮಂತ್ರಿ ಡಿಕೆಶಿ ಮಂತ್ರಿ ಮಹದೇವಪ್ಪ ಮೊಕ್ಲನ ಒಟ್ಟುಗು ಪಾತಿರ್ಗ ತಾನಿ ಬಗೆಟ್ ನಿಕ್ಲನ ಒಟ್ಟುಗುಲ್ಲೆ ಅಂದು ಪಂಡೆರ.
ಶಾಸಕರು ವೇದವ್ಯಾಸ ಕಾಮತ್ ಪಾತ್ರದ ಕಲಾವಿದರಿಗೆ ಸರ್ಕಾರ ದಾಲ ಕೊಡ್ತು ಜಿಂದೆ ಎನ್ನಡೆ ಸರ್ಕಾರದ ಗುಮನೋ ಕನಕ ನಮ್ಮ ಪ್ರತಿಯೊರಿಲ್ಲ ಸೇರಿದ ಕಾಸು ಪಾಡ್ದು ಡೊನೇಷನ್ ತಂದು ಹಿರಿಯ ಕಲಾವಿದರಿಗೆ ಪಣವ ಸಹಾಯ ಕುರ್ಪುನ ಸುರು ಮಲ್ಪುಗ ಐಕ್ ಸುರುತಾದ ತಾನು ಕೊಡ್ದು ನಿಕ್ಲನ ಒಟ್ಟುಗುಪ್ಪೆ ಎಂದು ಪಂಡ್ಯರ ಹಿರಿಯ ಕಲಾವಿದರ ಸಾಧಕರಿಗೆ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತೆರ ಕಚ್ಚೂರ ಮಾಲ್ದಿ ಬಬ್ಬುಸ್ವಾಮಿ ಕ್ಷೇತ್ರ ಕಚ್ಚೂರದ ಗುರ್ಕಾರ್ಯರ ಶಿವಪ್ಪ ನಂತೂರು ಗುರ್ಕಾರ್ಮೆ ವಹಿಸ್ತಿತ್ತರ ಉದ್ಯಮಿ ಅಗರಿ ಎಂಟರ್ಪ್ರೈಸಸ್ ದ ಅಗರಿ ರಾಘವೇಂದ್ರ ರಾವ್ ದುಂಬುದ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಗುರ್ಕಾರ್ದೆ ನಾಗವೇಣಿ ಮಧ್ಯಸ್ಥರ ವೇದವ್ಯಾಸ ಪಾಲಿಕೆ ಸದಸ್ಯರು ಗಣೇಶ್ ಕುಲಾಲ್ ದಲಿತ ಸಂಘರ್ಷ ಸಮಿತಿದ ರಾಜ್ಯ ಸಂಘಟನಾ ಕಾರ್ಯ ಗುರ್ಕಾರ್ಯರ ಎಂ ದೇವದಾಸ್ ಮುಂಡಾಳ ಯುವ ವೇದಿಕೆ ಗುರ್ಕಾರ್ಯರ ಪ್ರಶಾಂತ್ ಕಾಟಿಪಳ್ಳ ವಾದ್ಯ ಕಲಾಮೇಳದ ಮರ್ಯಾದೆ ಗುರ್ಕಾರ್ಯರ ಗಿರಿಧರ ಶೆಟ್ಟಿ ಬೆನ್ನಿರಾದ ಪಾಲ್ಗೊಂಡಿರ ದಕ್ಷಿಣ ಕನ್ನಡ ಪರಿಶಿಷ್ಟ ಜಾತಿ ಬೊಕ್ಕ ಪಂಗಡದ ವಾದ್ಯ ಕಲಾವಿದರ ಸಂಘದ ಗುರ್ಕಾರ್ಯರ ಚಂದ್ರಶೇಖರ ವಾಮಂಜೂರು ಒತ್ತು ಗುರ್ಕಾರ್ಯರ ಸದಾಶಿವ ಕುಡುಪು ಕಾರ್ಯಂತರ ಕೃಷ್ಣ ಎಸ್ಕೋಡಿ ಪಣವದ ಗುರ್ಕಾರ್ಯರ ಯಶವಂತ ನೀರ್ಮಾರ್ಗ ಸಲಹೆಗಾರ್ಯರ ಚೆನ್ನಪ್ಪ ಕುಮಾರ್ ಲೆಕ್ಕ ಪರಿಶೋಧಕರ ಚಂದ್ರಶೇಖರ ಸಿದ್ಧಾರ್ಥ ನಗರ ಒಟ್ಟುಗಿತ್ತೆರ ಇದಕ್ಕೆ 10 ವರ್ಷದ ಬಕ್ಕ ಲಕ್ಕದುಂತರ ಸಾಧ್ಯ ಆತನು ಒಂದು ವಾದ್ಯ ಕಲಾವಿದರಗಳು ಅಸಂಘಟಿತವಾದ ಸಂಘಟನೆ ಮಲ್ಪಡ ಉದ್ದೇಶೋಡು ಎಂ ಭಾಸ್ಕರ್ ಬಕ್ಕಾಕಲ್ಲ ಮುಂದಾಲಿಕೆ ಮಲ್ತಿನ ಈ ಲೇಸೆ ಮಲ್ಲ ಒಂಜಿ ನಮ್ಮ ಲೇಸೆ ಈ ಲೇಸೆ ನಮ್ಮ ಕಲಾವಿದರಗಳು ಒಟ್ಟುಗುರುಡು ಐಟ್ಲು ವಿಶೇಷವಾದ ಸಭಾ ಕಾರ್ಯಕ್ರಮ ಐಡಲ್ಸ್ ಬಕ್ಕ ಯುವ ಕಲಾವಿದರಗಳೇ ಪ್ರೋತ್ಸಾಹ ಕೊರ್ಪಿನ ದಿಟ್ಟಿಡು ಬೇತೆ ಬೇತೆ ಸೆಕ್ಸಫೋನ್ ವಾದನಪ್ಪು ಟ್ರಂಪಿಟ್ ಆದಪ್ಪು ಕೊಳಲು ವಾದನಪ್ಪು ಬೇತೆ ಬೇತೆ ದಾದಪುರಗಳ ಸಾಧ್ಯತೆಗಳು ಅವಿನ ಪೂರ ಈ ಒಂಜಿ ಕಲಟ್ ಕನೆಯರ ಸಾಧ್ಯ ಆತನು ಅಂಚೆ ನಡೆದವರ ದುಂಬುದ ಪೊರ್ತುಡು ಎಂಕ್ಲಿಗೆ ಮಲ್ಲ ರೀತಿಯ ಸಹಕಾರ ಕೊರಲೆ ಮುಂಡಾಳ ಸಮುದಾಯದ ಮಾತ್ರ ಈ ಕೊಡುಗೆ ಅಂದು ಪನ್ಪು ನಡೆದಿಲ್ಲ ಮುಂಡಾಳ ಸಮುದಾಯದ ನೇತೃತ್ವದ ಪತ್ತೊಂದು ಪೂರ ವರ್ಗದ ಬಂಧುಲೆಗೆ ಸೇರಿದು ಹಿಂದೂ ಸಮಾಜ ಪ್ರತಿ ಒಂಜಿ ಸೇರಿದು ಮಲ್ಪುನಂಚಿನ ವಿಶೇಷವೈನಂಚಿನ ಆ ಒಂಜಿ ಬೆಲೆ ಹೂ ಒಂದು ಪಣದಾಡ ಆ ದೈವಾರಾಧನದ ಬೇಲೆ ಯಾನು ಇನಿ ನಿಖಲ ದೈವಾರಾಧನದ ವ್ಯವಸ್ಥೆ ಪುನಂಚಿನ ಪ್ರತಿ ಒಂಜಿ ಸಮುದಾಯದ ಜನಕಲ್ನ ಬೇಡಿಕೆದಗೋಸ್ಕರ ನಿಖಲ್ನ ಈ ಒಂಜಿ ಬೇಡಿಕೆ ಕೆಲವಾರು ಉಂಡು ಮುಂದಿನ ಸರ್ಕಾರದ ಗಮನಗೆ ಅನ್ಕಣಪೆ ನನ್ನ ದುಮುರದಿನಟ್ಟು ವಿಧಾನಸೌಧಡೆ ನೆತ್ತ ಬಗ್ಗೆ ಪಾತೇರ್ನಂಚಿನ ಒಂದು ವಿಶೇಷವೈನಂಚಿನ ಬೇಲೆನು ಯಾನ ಮಲ್ಪೆ ಅವು ಸಮುದಾಯದ ಜನಗಳಿಗೆ ಆ ಕೊಡುಗೆ ಆದ ತಿಕ್ಕೊಡು ವಿಧಾನ ಪರಿಷತ್ತದ ದುಂಬುದ ಸದಸ್ಯರ ಐವಂಡಿ ಸೋಜಾ ದುಂಬಾಳ್ತೆಡ್ 9ನೇ ವರ್ಷದ ಭಾವೈಕ್ಯತದ ಸಂಗಮ ತುಡಾರ ಪರ್ಬ ದೀಪಾವಳಿ ನವೆಂಬರ್ 12 ಕುಡ್ಲದ ಕದ್ರಾ ಪಾರ್ಕ್ ಸ್ವರ್ಣ ಕಲಾ ಮಂಟಪಡು ನಡಪರೆ ಉಂಡೊಂದು ಮಹಾನಗರ ಪಾಲಿಕೆದ ದುಂಬುದ ಸದಸ್ಯರು ನಾಗೇಂದ್ರ ಕುಮಾರ್ ಜಪ್ಪು ಮುಗೇರ್ ಸುದ್ದಿ ಕುಟ್ಟುಡು ತಿರಿಪಾದೆರ ನವೆಂಬರ್ 12 ಐತರ ಬಯ್ಯ 4 ಗಂಟೆಗೆ ನಲಿಕೆ ಭಜನದ ಪಂಥದ ಒಟ್ಟುಗು ಕಾರ್ಯಕ್ರಮ ಶುರುವಾಪುಂಡು 4 ಬರೋ ಕಲ್ಪನಲೆ ಚಿತ್ರಕಲಾ ಪಂಥ 5 ಗೂಡುದೀಪ ಪಂಥ ನಡಪೆರ ಉಂಡೊಂದು ನಾಗೇಂದ್ರ ಕುಮಾರ್ ಜಪ್ಪು ಮುಗೀರ್ ಪಂಡಿರು ದುಂಬುದ ವಿಧಾನ ಪರಿಷತ್ ಸದಸ್ಯರ ಐವಂಡಿ ಸೋಜ ದುಂಬಾಳ್ತಿಡು ನಡಪುನ ಈ ಭಾವೈಕ್ಯತ ಸಂಗಮ ತುಡರ್ ಪರ್ಬ ದೀಪಾವಳಿದ ಸಭಾಲಿಸಿಡು ಕೆಮಾರ್ ಮಠದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ ಆಶೀರ್ವಚನ ಕೊರ್ಪಿರು ರಾಜ್ಯ ವಿಧಾನಸಭೆದ ಸಭಾಗುರ್ಕಾರ್ಯರು ಯುಟಿ ಖಾದರ್ ಕರ್ನಾಟಕ ಸರ್ಕಾರದ ಎಂಎಸ್ಎಂಇ ಬೊಕ್ಕ ಗಣಿ ಇಲಾಖೆದ ಕಾರ್ಯಂತಿರು ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಕೆ ಬಿನ್ನೆರಾದು ಪಾಲ್ದೆತೊನ್ ವಿರುಂದು ನಾಗೇಂದ್ರ ಕುಮಾರ್ ಪಂಡಿರು ವಿವೇಕ್ ರಾಜ್ ಪೂಜಾರಿ ಭಾಸ್ಕರ್ ರಾವ್ ಮೀನಾ ಟೆಲ್ಲಿಸ್ ಎಂಪಿ ಮನುರಾಜ್ ಸತೀಶ್ ಪೆಂಗಲ್ ಮಹೇಶ್ ಕೋಡಿಕಲ್ ಸುದ್ದಿ ಕುಟುಡಿದ್ದೇರು ಮಾಜಿ ಶಾಸಕರು ಹಾಗೂ ಸರ್ಕಾರಿ ಮಾಜಿ ಮುಖ್ಯ ಸಚೇತಕರು ಆದಂಥ ನಮ್ಮೆಲ್ಲರ ನಾಯಕರಾದಂಥ ಶ್ರೀಯುತ ಐವನ್ ಡಿಸೋಜರವರ ನೇತೃತ್ವದಲ್ಲಿ ಈ ಸಲ 9ನೇ ವರ್ಷದ ಭಾವೈಕ್ಯದ ಸಂಗಮ ಬೆಳಕಿನ ಹಬ್ಬ ದೀಪಾವಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂಭ್ರಮಾಚರಣೆಯಲ್ಲಿ ಕುಣಿತ ಭಜನಾ ತಂಡಗಳಿಂದ ಕುಣಿತ ಭಜನೆಯ ಸ್ಪರ್ಧೆ ಹಾಗೂ ಗೂಡುದೀಪ ಸ್ಪರ್ಧೆ ಹಾಗೂ ವಿದ್ಯಾರ್ಥಿಗಳಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿದೆ. ಆದಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ದೀಪವನ್ನು ಪ್ರಜ್ವಲಿಸಿ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಕೆಮಾರ್ ಮಠದ ಸಾಂದೀಪನ ಮೂಡಬಿದಿರದ ಸ್ವಾಮೀಜಿಗಳಂತ ಶ್ರೀ 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 ಈಶಾ ವಿಠಲದಾಸ ಸ್ವಾಮೀಜಿಯವರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇದ್ದು ಗೌರವ ಉಪಸ್ಥಿತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಶ್ರೀ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ IAS ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಗಣಿ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು. ಅದೇ ರೀತಿ ನಮ್ಮ ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಮುಲ್ಲೈ ಮೊಹಿಲನ್ IAS, ಅದೇ ರೀತಿ ನಗರ ಪೊಲೀಸ್ ಆಯುಕ್ತರಾದಂಥ ಶ್ರೀಯುತ ಅನುಪಮ್ ಅಗ್ರವಾಲ್
IPS, ಅದೇ ರೀತಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಶ್ರೀಯುತ ಡಾಕ್ಟರ್ ಆನಂದ್ ಮತ್ತು ಕುಮಾರ್ ಇವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇದರಂತೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀಯುತ UT ಖಾದರ್ ಹಾಗೂ ಮಂಗಳೂರಿನ ಎಲ್ಲ ದಕ್ಷಿಣ ಜಿಲ್ಲೆಯ ಶಾಸಕರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪ್ರಮುಖರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ಎಲ್ಲ ಮುಖಂಡರುಗಳು ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೆಲು.